ದಕ್ಷಿಣ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಸಂಘಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭವು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಜಿಲ್ಲೆಯಲ್ಲಿ ಲಾರಿ ಮಾಲಕರು ಅನುಭವಿಸುತ್ತಿರುವ ಅನೇಕ ತೊಂದರೆಗಳ ನಿವಾರಣೆ, ಏಕರೂಪದ ನಿಯಮಗಳ ಜಾರಿಯ ಮೂಲಕ ವ್ಯವಸ್ಥಿತ, ಪ್ರಾಮಾಣಿಕ ಹಾಗೂ ಭದ್ರತೆಯ ಜೀವಕ್ಕೆ ಅಡಿಪಾಯ ಹಾಕುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾರಿ ಮಾಲೀಕರ ಸಂಘದ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿದೆ. ಮಂಗಳೂರಿನ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಲಾರಿ ಮಾಲಕರ ಸಂಘದ ಒಕ್ಕೂಟಕ್ಕೆ ಲಾಂಛನ ಬಿಡುಗಡೆ. ಬಳಿಕ ಮಾತನಾಡಿದ ಅವರು, ಲಾರಿ ಮಾಲೀಕರ ಸಂಘಗಳ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿರುವುದು ಸಂತಸದ ವಿಚಾರ ಎಂದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 99% ಲಾರಿ ಮಾಲೀಕರು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು. ಇಡೀ ರಾಜ್ಯಕ್ಕೆ ತಂದ ಕಾನೂನುಗಳನ್ನು ಅನುಷ್ಠಾನಕ್ಕೆ ತಂದಾಗ ಹೆಚ್ಚು ಬಾಧಕ ಆಗುವುದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರಿಗೆ. ಲಾರಿ ಮಾಲೀಕರಿಗೆ ಮತ್ತು ವಾಹನ ಮಾಲೀಕರಿಗೆ ತೊಂದರೆಯಾಗದಂತೆ ಒಂದು ಸುತ್ತೋಲೆ ತಂದುಕೊಡಿ, ಈ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಲಾಗುವುದೆಂದು ಹೇಳಿದರು. ಉದ್ಯೋಗ ಕೊಟ್ಟಿದ್ದೇವೆ, ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೇವೆ. ಆದರೆ ನಾವು ಸಂಕಷ್ಟದ ಸ್ಥಿತಿಯಲ್ಲಿರುವಾಗ ನಮ್ಮನ್ನು ಯಾರು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತ ಹೇಳಿ ಎಲ್ಲೆಲ್ಲ ಇರುವ ಲಾರಿಗಳನ್ನೆಲ್ಲ ತಗೊಂಡು ಬಂದು ಮಂಗಳೂರಿನ ಮೈದಾನದಲ್ಲಿ 1000 ಗಟ್ಟಲೆ ಲಾರಿ ನಿಲ್ಲಿಸಿ ಬಹಳ ಆಕ್ರೋಶಭರಿತರಾಗಿ ನೋವು, ಸಿಟ್ಟು, ಸೆಡವನ್ನೆಲ್ಲ ಉಂಟಾಕಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರಕ್ಕೆ, ಮಂತ್ರಿಗಳಿಗೆ ಆಗ್ರಹಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಆಯೋಜನೆ ಮಾಡಿದ್ದೀರಿ. ಈ ಆಯೋಜನೆ ಹಿಂದೆ ಶ್ರಮ ಇದೆ, ಕಷ್ಟ ಇದೆ. ಆಕ್ರೋಶಗಳು ಏನು ಜಿಲ್ಲಾಧಿಕಾರಿಯವರೇ SP ಕೊಲ್ಲುವಾಗಲೂ ಕೂಡ ನೀವು ಸುಮ್ಮನೆ ಇರ್ತೀರಾ ಅಂತ ಹೇಳುವಂಥ ಮಾತುಗಳು ಇವೆಲ್ಲವೂ ಕ್ರೋಢೀಕರಣ ಆಗುವಾಗ ಸರ್ಕಾರ ಒಂದು ಕಟ್ಟುವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತು. ಅದು ಎಲ್ಲ ಜಿಲ್ಲೆಗೆ ಅನ್ವಯಿಸುವಂಥ ಪರಿಸ್ಥಿತಿ ಬಂದಾಗ ಹೆಚ್ಚು ಬಾಧಕವಾದ ಜಿಲ್ಲೆ ಯಾವುದಕ್ಕೆ ಹೇಳಿದ್ರೆ ಮಂಗಳೂರು ಜಿಲ್ಲೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂಥ 99% ಲಾರಿ ಮಾಲೀಕರು ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡೋದು, ಬಹಳ ಆಕ್ರಮ ಮಾಡೋದಲ್ಲ. ಅದರಲ್ಲೇ ನನ್ನ ಮನವಿ. ಇಡೀ ರಾಜ್ಯಕ್ಕೆ ತಂದಿರುವಂತಹ ಕಾನೂನುಗಳು ಅನುಷ್ಠಾನ ಆಗುವಾಗ ಹೆಚ್ಚು ಬಾಧಕ ಆಗುವುದು ಯಾರಿಗೆ ಹೇಳಿದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋದು ಸತ್ಯ ಇದೆ. ಅನಂತರ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು ಮಾತನಾಡಿ, ಲಾರಿ ಮಾಲಕರುಗಳಲ್ಲಿ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಯನ್ನು ಪರಿಹರಿಸಲು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಇದೆ ಎಂದು ಹೇಳಿದ್ರು. ಒಂದು ಒಳ್ಳೆಯ ಸಂಕೇತ ಅಂತ ಅನಿಸ್ತದೆ. ಯಾಕಂದ್ರೆ ಯಾವಾಗಲೂ ಲಾರಿ ಮಾಲಕರದು ಸಮಸ್ಯೆಗಳು ಇದ್ದೇ ಇರ್ತದೆ. ಲಾರಿ ಮಾಲೀಕರ ಸಮಸ್ಯೆಯನ್ನು ನಾನು ಈಗಾಗಲೇ ಅವರು ಒಕ್ಕೂಟದ ಅಧ್ಯಕ್ಷರ ಹತ್ರ ಕೇಳಿದೆ, ನಿಮ್ಮ ಸಮಸ್ಯೆ ಎಂಥದ್ದು ಅಂತ ಕೇಳಿದ್ರೆ, ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆಗಳಿದೆ, ಅದನ್ನ ಪರಿಹರಿಸಲಿಕ್ಕೆ ಬಹಳ ಸುಲಭವೂ ಕೂಡ ಇದೆ. ಅದನ್ನ ಇಚ್ಛಾಶಕ್ತಿಯಿಂದ ಮಾಡುವಂತ ಅಧಿಕಾರಿಗಳು ಬೇಕಾಗಿದ್ದಾರೆ. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಜಾ, ಗೌರವಾಧ್ಯಕ್ಷರಾದ ಗೋಪಾಲಕೃಷ್ಣ ನಾಯಕ್, ಕೆ ಅಬ್ದುಲ್ ಕರೀಂ, ವಿನೋದ್ ಮಾಡಾ, ಎನ್ ಜಯರಾಜ್ ಶೆಟ್ಟಿ, ರಾಜರತ್ನ ಸನಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, V4 News 24/7 ಮಂಗಳೂರು.